ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಕರಗಳೆರಡು ಜೋಡಿಸುತ್ತಲಿ ಶಿರವ ಬಾಗಿ ನಮಿಪೆವಮ್ಮ. ಕರಗಳೆರಡು ಜೋಡಿಸುತ್ತಲಿ ಶಿರವ ಬಾಗಿ ನಮಿಪೆವಮ್ಮ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಅಖಿಲ ಜಗದ ಮಾತೆ ನೀನು, ನಿಖಿಲ ಜಗಕ್ಕೆ ಸುಖವ ನೀವೇ. ಅಖಿಲ ಜಗದ ಮಾತೆ ನೀನು, ನಿಖಿಲ ಜಗಕ್ಕೆ ಸುಖವ ನೀವೇ. ಸಕಲ ದುರಿತ ದೂರ ಮಾಡಿ ಹರಸಿ ಕಾಯು ಕರುಣೆಯಿಂದ. ಸಕಲ ದುರಿತ ದೂರ ಮಾಡಿ ಹರಸಿ ಕಾಯು ಕರುಣೆಯಿಂದ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ. ಉಡುಪಿ ಪಡು ಅಲೆವೂರಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅಕ್ಟೋಬರ್ 10ರಿಂದ 20ರವರೆಗೆ ಶರನ್ನವರಾತ್ರಿಯನ್ನ ಶ್ರೀದೇವಿಯ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಶ್ರೀ ಕ್ಷೇತ್ರದಲ್ಲಿ ಶ್ರೀದೇವಿಗೆ ಚಂಡಿಕಾ ಯಾಗವು ಅಕ್ಟೋಬರ್ 24ರವರೆಗೆ ನಡೆಯಲಿದ್ದು, ಶ್ರೀದೇವಿಯ ಭಕ್ತರು ವಿವಿಧ ಪೂಜೆಗಳನ್ನು ಶ್ರೀದೇವಿಗೆ ಸಲ್ಲಿಸಿ ಪುನೀತರಾಗುತ್ತಾರೆ. ಊರ ಪರವೂರ ಭಕ್ತರಿಂದ ಶ್ರೀದೇವಿಗೆ ವಿವಿಧ ಹರಕೆಗಳನ್ನು ಸಲ್ಲಿಸುತ್ತಿರುವುದನ್ನು ಈ ನವರಾತ್ರಿ ಪರ್ವಕಾಲದಲ್ಲಿ ಕಾಣಬಹುದಾಗಿದೆ. ಶರನ್ನವರಾತ್ರಿಯ ದಿನಂಪ್ರತಿ ಶ್ರೀದೇವಿ ವಿವಿಧ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವುದು ವಿಶೇಷತೆಯಾಗಿದೆ. ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿನಿಯೇ.
ನೀನು ಭುವಿಗಿಳಿದೇನು, ಭ್ರಮರಾಂಬೆ ನೀನು ಭುವಿಗಿಳಿದೇನು, ಭವಭೀತಿ ಭ್ರಮೆ ನೀಗಲು, ಭವಭೀತಿ ಭ್ರಮೆ ನೀಗಲು. ಭ್ರಮರಾಂಬೆ ನೀನು ಭುವಿಗಿಳಿದೇನು, ಭವಭೀತಿ ಭ್ರಮೆ ನೀಗಲು, ಭವಭೀತಿ ಭ್ರಮೆ ನೀಗಲು. ಶ್ರೀ ಕ್ಷೇತ್ರದ ಅನುವಂಶಿಕ ಆಡಳಿತ ಮೊಕ್ತೇಸರರಾದ ಡಾಕ್ಟರ್ ಕೆ ಕೃಷ್ಣರಾಜ್ ಭಟ್ ಈ ರೀತಿ ಹೇಳುತ್ತಾರೆ. ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಶ್ರೀ ಅಲೆಯೂರು ದುರ್ಗಾ ಮಾತೆ ನಮೋಸ್ತುತೆ. ಉಡುಪಿಯಿಂದ 6 ಕಿಲೋಮೀಟರ್ ಆಗ್ನೇಯ ಬದಿಯಲ್ಲಿ ಅಲೆಯೂರು ಗ್ರಾಮದಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಲೆಯೂರು, ಇದರಲ್ಲಿ ಅಲೆಯೂರಿನಲ್ಲಿ 2 ಅಲೆಯೂರು, ಮೂಡಲೂರು, ಪಡವಲೂರು ಅಂತ. ಮೂಡಲೂರು ಭಾಳ ಪ್ರಾಚೀನ ದೇವಸ್ಥಾನ, ವಿಷ್ಣುಮೂರ್ತಿ ದೇವಸ್ಥಾನ. ಪಡ್ಡೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಆನಂದ ಸ್ಥಾಪನೆ ಆದದ್ದು. ಇಲ್ಲಿ ನವರಾತ್ರಿ ಅಂದು ಭಾಳ ವಿಶೇಷ. 9 ದಿನಗಳು ಕೂಡ ಹೆಚ್ಚಿನ ದಿವಸಗಳಲ್ಲಿ ಚಂಡಿಕಾ ಹೋಮ, ಹಾಗೆ ರಾತ್ರಿ ಕಲ್ಪೋಕ್ತ ಪೂಜೆ, ಹಾಗೂ ಮಧ್ಯಾಹ್ನ ಹೆಚ್ಚಿನ ದಿವಸಗಳಲ್ಲಿ ಚಂಡಿಕಾ ಹೋಮ, ಹಾಗೆ ಅನ್ನ ಸಂತರ್ಪಣೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ರಾತ್ರಿ ಕನ್ನಿಕಾ ಪೂಜೆ, ಹಾಗೆ ಮಾಮೂಲಿ ಪ್ರಸಾದ ವಿತರಣೆ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ. ಹಾಗೆ ಸೋಣ ತಿಂಗಳಲ್ಲಿ ಎಲ್ಲ ದಿವಸ ಕೂಡ ಮೊದಲು ಹೂವಿನ ಪೂಜೆ ಅಂತಿತ್ತು. ಈಗ ಸೋಣ ತಿಂಗಳಲ್ಲ, ಎಲ್ಲ ತಿಂಗಳಲ್ಲಿಯೂ ಹೆಚ್ಚಿನ ದಿವಸಗಳಲ್ಲಿ ಹೂವಿನ ಪೂಜೆ ಆಗ್ತಾಯಿದೆ. ಇಲ್ಲಿ ಹೂವಿನ ಪೂಜೆ ಅಂತ ಹೇಳಿದರೆ ಹೆಚ್ಚಾಗಿ ಮಲ್ಲಿಗೆ ಅಥವಾ ಜಾಜಿ ಇವೆರಡು 1 ಲಕ್ಷ ಹೂವಿನ ಲೆಕ್ಕ. ಹೆಚ್ಚಿನ ದಿವಸಗಳಲ್ಲಿ 1 ಲಕ್ಷ ಇರ್ತದೆ. ಕೆಲವು ದಿವಸಗಳಲ್ಲಿ ಹೂವಿನ ಒಂದು ಅಲ್ಲಿ ಅಷ್ಟು ಕೊಡಲಿಕ್ಕೆ ಸಿಗೋದಿಲ್ಲ. ಆದ್ದರಿಂದ ಇದ್ದ ಹೂವಿನಲ್ಲಿ ಹೂವಿನ ಪೂಜೆ ಆಗುತ್ತಿದೆ. ಇತ್ತೀಚೆಗೆ ಕೆಲವು ದಿವಸಗಳಲ್ಲಿ ಹೂವಿನ ಅಷ್ಟು ಸಿಗುವುದಿಲ್ಲ. ಅಂತ ಹೆಚ್ಚಿನ ದಿವಸಗಳಲ್ಲಿ ಇಲ್ಲಿ ಹೂವಿನ ಪೂಜೆ ನಡೀತಾ ಇರ್ತದೆ. ಹಾಗೆ ಕಾರ್ತಿಕ ಅಮಾವಾಸ್ಯೆ ಒಂದು ದೀಪೋತ್ಸವ, ಅದು ಕೂಡ ಹಾಗೆ ಭಾಳ ಒಂದು ವಿಜೃಂಭಣೆಯಿಂದ ನಡೆಯುವ ಒಂದು ದೀಪೋತ್ಸವ, ಅದು ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿ ಪ್ರತಿ ಹುಣ್ಣಿಮೆ ದಿವಸ, ರಾತ್ರಿ ಹುಣ್ಣಿಮೆ ದಿವಸ ಹುಣ್ಣಿಮೆ ಪೂಜೆ ಅಂತೇಳಿ, ಅದರಲ್ಲಿ ಈಗ ನವರಾತ್ರಿ ಮುಗಿದು ಬರೋ ಹುಣ್ಣಿಮೆ ಪೂಜೆ ನಾಳೆಗೆ 24ನೇ ತಾರೀಕು. ಭಾಳ ಜನ ಸೇರಿ ಇಲ್ಲಿಗೆ ಒಂದು ಜನ ಸೇರಿ ಇಲ್ಲಿ ದೇವಿ ಅನುಗ್ರಹ ಪಡೆಯೋ ದಿವಸ ಆ ದಿವಸ ತುಂಬ ಜನರು ಬಂದು ಆ ದಿವಸ ಕೂಡ ಹಾಗೆ ಇದೇ ರೀತಿ. ಈಗ ಮೊನ್ನೆ ನವರಾತ್ರಿ ಪ್ರಾರಂಭ ಆದ್ರಿಂದ ನಾಳೆ ಹುಣ್ಣಿಮೆವರೆಗೆ ಕೂಡ ದಿನ ಈ ರಾತ್ರಿ ಕಲ್ಪೋಕ್ತ ಪೂಜೆ ಇದೆ. ಹಾಗೆ ಆ ದಿನ ಕಡೆ, ಆ ದಿವಸ ಹುಣ್ಣಿಮೆವರೆಗೆ ಸಹ ಆ ದಿವಸ ಅಂತೂ ಕಡೆ ಆದ್ದರಿಂದ ತುಂಬ ಜನರು ಬಂದು ಆ ದಿವಸ ಕೂಡ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಭಾಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿ ಪ್ರತಿ ಮಂಗಳವಾರ ಇಲ್ಲಿಯ ಮಹಿಳಾ ಬಳಗದವರಿಂದ ಭಜನೆ, ಹಾಗೆ ಶುಕ್ರವಾರ ಹೆಚ್ಚಾಗಿ ದಿವಸ ಲಕ್ಷ್ಮೀ ಶೋಭಾನ ಎಲ್ಲ ನಡೀತಾ ಇದೆ. ಹಾಗೆ ವಿಶೇಷ ಈ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನ ಯುವಕರು ಸೇರಿಕೊಂಡು ಚಂಡೆಯನ್ನು ಸಹ ಭಾಳ ಒಂದು ಉತ್ತಮ ರೀತಿಯಲ್ಲಿ ಎಲ್ಲರೂ ಈ ಉತ್ಸವ ಕಾಲದಲ್ಲಿ ಅದನ್ನು ಬಾರಿಸಿದ್ದಾರೆ. ಯಾಕೆಂದರೆ ದೇವಿಗೆ ಸಂಗೀತ ಪ್ರಿಯ, ಯಾವ ರೀತಿಯಲ್ಲಿ ಸಂಗೀತ ಆದರೂ ದೇವಿಗೆ ಭಾಳ ಇಷ್ಟ. ಹಾಗೆಂತೇಳಿ ಎಲ್ಲ ರೀತಿಯಲ್ಲಿ ಕೂಡ ಊರಿನವರೆಲ್ಲ ಸಹಕರಿಸಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಹಾಗೆ ನಮ್ಮ ಪ್ರಧಾನ ಅರ್ಚಕರಾದ ಶ್ರೀ ಲಕ್ಷ್ಮೀರಮಣ ಉಪಾಧ್ಯಾಯರು ಅವರು ಕೂಡ ಹಾಗೆ ಇಲ್ಲಿಗೆ ಹೇಗೆಂದರೆ ಬೆಳಿಗ್ಗೆ 7:30 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಸಂಜೆ 7:30 ಗಂಟೆಗೆ 3 ಹೊತ್ತು ಕೂಡ ಪೂಜೆ. ಅದನ್ನು ಭಾಳ ಒಂದು ಶ್ರದ್ಧೆಯಿಂದ ಭಾಳ ಒಂದು ಉತ್ತಮ ರೀತಿಯಲ್ಲಿ ನಡೆಸಿದ್ದಾರೆ. ಅವರ ಸಹೋದರರು, ಅವರ ಮಕ್ಕಳು ಎಲ್ಲರೂ ಸೇರಿ ಈ ಶ್ರೀ ದೇವಿಯ ಒಂದು ಅರ್ಚನೆಯನ್ನು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ದೇವಿಯ ಒಂದು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸ್ತಿದ್ದಾರೆ. ಹಾಗೆ ಇಲ್ಲಿಯ ಎಲ್ಲ ಶುಕ್ರವಾರ ಹಾಗೂ ಮಂಗಳವಾರ, ಶುಕ್ರವಾರ ಅಂತೂ ಭಾಳ ವಿಶೇಷ. ಶುಕ್ರವಾರ ಕೂಡ ಹಾಗೆ ತುಂಬ ಜನರು ದೇವಿಯ ದರ್ಶನ ಪಡ್ಕೊಂಡು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ. ಆದ್ದರಿಂದ ಇಲ್ಲಿ ಯಾರು ಬರ್ತಾರೆ ಅವರಿಗೆ ದೇವರು ಏನಾಗಬೇಕು ಹೇಳಿದರೆ ಅದನ್ನು ದೇವರು ನಡೆಸಿಕೊಡ್ತಾ ಇದ್ದಾರೆ. ಅದು ಇನ್ನು ಮುಂದೆ ಕೂಡ ಹಾಗೆ ದೇವರು ಇಲ್ಲಿ ಬಂದವರಿಗೆ ದೇವರು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಅನುಗ್ರಹ ಮಾಡಲಿ. ಹಾಗೆ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ
ನಾನು ದೇವರದ ಪ್ರಾರ್ಥಿಸ್ಕೊಳ್ತೇನೆ. ಸುಂದರ ಪ್ರಕೃತಿ ಮಡಿಲಿನಲ್ಲಿರುವ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಪುರಾತನ ಪ್ರಸಿದ್ಧ ಶಕ್ತ್ಯಾರಾಧನಾ ಕ್ಷೇತ್ರವಾಗಿದೆ. ಶ್ರೀ ಮೂಕಾಂಬಿಕೆಯು ಕೊಲ್ಲೂರಿನ ಶ್ರೀದೇವಿಯ ಪ್ರತಿರೂಪ ಎನಿಸಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾ ಪ್ರಸಿದ್ಧಿ ಪಡೆದಿದ್ದಾಳೆ. ಅಲೆವೂರಿನಲ್ಲಿ ಶಿವಳ್ಳಿ ಬ್ರಾಹ್ಮಣರ 6 ಕುಲಗಳಿದ್ದು ಅವುಗಳಲ್ಲಿ 3ನೆಯ ಪುಂಚಿತ್ತಾಯ ಕುಟುಂಬದವರು ಪಡು ಅಲೆವೂರಿನಲ್ಲಿ ಈ ದುರ್ಗಾಲಯವನ್ನ ಮಾಡಿಕೊಂಡರು. ಇಲ್ಲಿನ ಲಿಂಗೋದ್ಭವದ ಕತೆ ಇನ್ನೂ ಸ್ವಾರಸ್ಯವಾಗಿದೆ. ಪುಂಚಿತ್ತಾಯ ಕುಟುಂಬದ ಮಹಾನುಭಾವರೋರ್ವರು ಕೊಲ್ಲೂರಿನ ಶ್ರೀ ಮೂಕಾಂಬಿಕೆಯನ್ನ ಇಲ್ಲಿಗೆ ಕರೆತರಬೇಕೆಂಬ ಉದ್ದೇಶದಿಂದ ಕೊಲ್ಲೂರಿಗೆ ಹೋಗಿ ಶ್ರೀದೇವಿ ಸನ್ನಿಧಿಯಲ್ಲಿ ಘೋರ ತಪಸ್ಸನ್ನಾಚರಿಸಿದರು. ಸಂಪ್ರೀತಳಾದ ಶ್ರೀದೇವಿಯು ಅವರಿಗೆ ಒಲಿದು ಪ್ರತ್ಯಕ್ಷಳಾಗಲು ಅವರು ತಮ್ಮ ಮನೋಭಿಲಾಷೆಯನ್ನ ಶ್ರೀದೇವಿಯಲ್ಲಿ ಅರುಹಿದರು. ಶ್ರೀದೇವಿಯು ಬರುವೆನೆಂದು ಒಪ್ಪಿದರೂ ಅವರು ನಿಶ್ಚಿತ ಸ್ಥಾನ ತಲುಪುವವರೆಗೆ ಹಿಂತಿರುಗಿ ನೋಡಬಾರದೆಂದು ಅಪ್ಪಣೆ ಇತ್ತಳು. ಅವರು ಸಂತಸದಿಂದ ಅಲೆವೂರಿಗೆ ಹಿಂದಿರುಗಿ ಬರುತ್ತಿರಲು ಹಿಂಪತಿಯಲ್ಲಿ ವಾದ್ಯಘೋಷ ಘಂಟಾನಾದಗಳು ಕೇಳುತ್ತಿದ್ದವು. ಅಲೆವೂರಿನ ಗಡಿಯನ್ನ ಪ್ರವೇಶಿಸಿದ ಅವರು ಕುತೂಹಲ ತಾಳಲಾರದೆ ಹಿಂತಿರುಗಿ ನೋಡಲಾಗಿ ಶ್ರೀದೇವಿಯು ಲಿಂಗರೂಪದಲ್ಲಿ ಅಲ್ಲೇ ನೆಲೆ ನಿಂತಳು. ಆ ಪ್ರದೇಶವೇ ಇದೀಗ ಕುಕ್ಕಿಕಟ್ಟೆ ಅಲೆವೂರು ಗಡಿಯಲ್ಲಿರುವ ಭೂತದ ಪಾಡಿ. ಅವರು ಮತ್ತೆ ಕೊಲ್ಲೂರಿಗೆ ತೆರಳಿ ಶ್ರೀದೇವಿಯನ್ನ ಪ್ರಾರ್ಥಿಸಿ ತನ್ನ ವ್ಯಥೆಯನ್ನ ತೋಡಿಕೊಂಡರು. ಶ್ರೀದೇವಿಯು ಅವರಿಗೆ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತನ್ನೂರಿಗೆ ಹಿಂತೆರಳುವಂತೆಯೂ ಪ್ರಶಸ್ತ ಸ್ಥಳದಲ್ಲಿ ಗುಡಿಯ ನಿರ್ಮಾಣ ಮಾಡಿ ದೇವಿಯ ಪ್ರತಿಷ್ಠಾಪನೆಗೆ ಸಿದ್ಧಪಡಿಸುವಂತೆಯೂ ಹೇಳಿ ಮುಹೂರ್ತಕ್ಕೆ ಸರಿಯಾಗಿ ತಾನು ಲಿಂಗರೂಪದಲ್ಲಿ ಅಲ್ಲಿ ಉದ್ಭವಿಸುವುದಾಗಿ ವಚನವಿತ್ತಳು. ಅವರು ಊರಿಗೆ ಹಿಂತಿರುಗಿ ಗುಡಿಯನ್ನ ಕಟ್ಟಿಸಿ ಪ್ರಶಸ್ತ ಮುಹೂರ್ತ ನೋಡಿ ಸಕಲವನ್ನು ಸಿದ್ಧಪಡಿಸಿದರು. ಆದರೆ ಮುಹೂರ್ತ ಸಮೀಪಿಸಿದರೂ ಲಿಂಗೋದ್ಭವವಾಗದಿರಲು ಕೂಡಿದ ಜನತೆ ಈ ಬ್ರಾಹ್ಮಣನಿಗೆ ಅರುಳು ಮರುಳೆಂದು ಅಪಹಾಸ್ಯ ಮಾಡಿ ಮುಹೂರ್ತ ಮೀರಬಾರದೆಂದು ಲಿಂಗರೂಪದಲ್ಲಿದ್ದ ಕಲ್ಲೊಂದನ್ನು ತಂದು ಗರ್ಭಗುಡಿಯಲ್ಲಿಟ್ಟು ಬ್ರಹ್ಮ ಕುಂಭಾಭಿಷೇಕವನ್ನಾರಂಭಿಸಿದರು. ಆಗ ಹಠಾತ್ತನೆ ಗರ್ಭಗುಡಿಯ ನೆಲ ಒಡೆದು ಲಿಂಗವನ್ನ ಹೊತ್ತ ಶಿಲೆಯೊಂದು ಮಣ್ಣಿನಡಿಯಿಂದ ಮೇಲಕ್ಕೆ ಉದ್ಭವಿಸಿ ಬಂತು. ಇದೇ ಇದೀಗ ನಾವು ನೋಡುತ್ತಿರುವ ಶ್ರೀದೇವಿಯ ಬಿಂಬ. ಇಲ್ಲಿನ ಅನುವಂಶಿಕ ಪ್ರಧಾನ ಅರ್ಚಕರಾದ ಶ್ರೀ ಲಕ್ಷ್ಮೀರಮಣ ಉಪಾಧ್ಯಾಯ ಶರನ್ನವರಾತ್ರಿಯ ಪೂಜಾ ವಿಧಿವಿಧಾನದ ಬಗ್ಗೆ ಹೀಗೆ ಹೇಳುತ್ತಾರೆ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತಿ. ಅಲೆಯೂರಿನ ದುರ್ಗೆ ಮಾತೆಯನ್ನು ನೆನೆಸುತ್ತಾ 2 ಮಾತನಾಡಲು ಬಯಸುತ್ತೇನೆ. ಅಲೆಯೂರಿನಲ್ಲಿ 2 ಅಲೆಯೂರು, ಒಂದು ಮೂಡು ಅಲೆಯೂರು, ಒಂದು ಪಡು ಅಲೆಯೂರು. ಮೂಡು ಅಲೆಯೂರಿನಲ್ಲಿ ವಿಷ್ಣುಮೂರ್ತಿಯು, ಪಡು ಅಲೆಯೂರಿನಲ್ಲಿ ದುರ್ಗಾ ಪರಮೇಶ್ವರಿಯು ಉದ್ಭವವಾದಂತಹ ಸ್ಥಳ. ಈಗ ದುರ್ಗಾ ಪರಮೇಶ್ವರಿ ಅಥವಾ ಮೂಕಾಂಬಿಕೆಯು ಕೊಲ್ಲೂರಿಗೆ ಹೋಗಿ ತಪಸ್ಸು ಕೂತು ನೀವು ಹೋಗಿ ನಾನು ಉದ್ಭವ ಆಗ್ತೇನೆ ಅಂತ ದೇವಿ ವಾಕ್ಯ. ಅದೇ ರೀತಿ ಇಲ್ಲಿ ನಮ್ಮ ಈ ಪಡುವಲೆಯೂರಿನಲ್ಲಿ ದೇವಿ ಬಂದು ನೆಲೆಸಿದ್ದಾಳೆ. ಈ ದೇವಿ ಸನ್ನಿಧಿಯಲ್ಲಿ ವರ್ಷಂಪ್ರತಿ 2 ಬಹಳ ವಿಶೇಷ ಕಾಲ, ಒಂದು ಶರನ್ನವರಾತ್ರಿ, ಒಂದು ಮತ್ತು ಮಹೋತ್ಸವ ಕಾಲ. ಈ ಶರನ್ನವರಾತ್ರಿ ಹಾಗೆ ನಾವು ಪ್ರತಿ ವರ್ಷವೂ 9 ದಿವಸ ವಿಶೇಷ ಅಲಂಕಾರ ಮಾಡಿ ವಿಶೇಷ ಆರಾಧನಾ ಪೂಜೆ ಮಾಡಿ ದೇವಿಯನ್ನು ಆರಾಧಿಸುತ್ತೇವೆ. ಪ್ರಥಮ ದಿನ ದುರ್ಗಾ ಪೂಜೆ, 2ನೇ ದಿವಸ ಆರ್ಯ ದುರ್ಗಾ ಪೂಜೆ, 3ನೇ ದಿವಸ ಭಗವತಿ ದುರ್ಗಾ ಪೂಜೆ, 4ನೇ ದಿವಸ ಕುಮಾರಿ ದುರ್ಗಾ ಪೂಜೆ, 5ನೇ ದಿವಸ ಅಂಬಿಕಾ ದುರ್ಗಾ ಪೂಜೆ,
6ನೇ ದಿವಸ ಮಹಿಷಮರ್ದಿನಿ ದುರ್ಗಾ ಪೂಜೆ, 7ನೇ ದಿವಸ ಚಂಡಿಕಾ ದುರ್ಗಾ ಪೂಜೆ, 8ನೇ ದಿವಸ ಸರಸ್ವತಿ ದುರ್ಗಾ ಪೂಜೆ, 9ನೇ ದಿವಸ ವಾಗೀಶ್ವರಿ ದುರ್ಗಾದಿ ಪೂಜೆ. ಈ ರೀತಿಯ ಈ ಪೂಜೆಯನ್ನು ಒಳ್ಳೆಯ ರೀತಿಯಲ್ಲಿ ನಾವು ಆರಾಧಿಸುತ್ತಾ ಬಂದಿದ್ದೇವೆ. ಈ ಇದರಲ್ಲಿ ಏನು ಹೇಳಿದರೆ, ಭಕ್ತಾದಿಗಳು ಯಾವ ಹೊತ್ತಿಗೆ ಬಂದು ಕಷ್ಟದಿಂದ ಕರೀತಾರೋ ಅಥವಾ ಇಷ್ಟದಿಂದ ಕರೀತಾರ ಅಥವಾ ಏನಾಗಬೇಕಂತ ದೇವರ ಹತ್ರ ಬೇಡ್ತಾರ, ಆ ರೀತಿ ದೇವಿ ಮಾಡಿಕೊಡ್ತಾಳೆ. ಇಲ್ಲಿ ಮೂಲ ಬಿಂಬವು ಲಿಂಗರೂಪದಲ್ಲಿದ್ದು ಸುಮಾರು 12 ಇಂಚುಗಳಷ್ಟು ಎತ್ತರವಿದೆ. ಇಲ್ಲಿನ ಬಲಿದೇವತಾ ಮೂರ್ತಿಯು ವಿಶೇಷ ಮಹತ್ವವುಳ್ಳದ್ದು. ಪಂಚಲೋಹದ ರಚನೆಯಾದ ಇದು ಸುಮಾರು 8 ಇಂಚು ಎತ್ತರವಾಗಿದ್ದು ಲಲಿತಾಸನಸ್ಥವಾಗಿ ಚತುರ್ಬಾಹು ಬಿಂಬವಾಗಿದೆ. ಶಂಖ, ಚಕ್ರ, ಚಿನ್ಮುದ್ರೆ ಮತ್ತು ಪಾನಪತ್ರೆಗಳನ್ನು ಕೈಗಳಲ್ಲಿ ಧರಿಸಿರುವ ಈ ವೈಶಿಷ್ಟ್ಯಪೂರ್ಣ ವಿಗ್ರಹದಲ್ಲಿ ಶ್ರೀಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿಯವರ ಸಾನ್ನಿಧ್ಯವಿದೆ ಎಂದು ಕಂಡುಬರುತ್ತಿದೆ. ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಗರ್ಭಗುಡಿಯ ಹಿಂಭಾಗದಲ್ಲಿ ಒಂದು ಸಣ್ಣ ಬಂಡೆ ಇದ್ದು ಇದನ್ನು ಶ್ರೀದೇವಿಯ ವಾಹನವಾದ ಸಿಂಹವೆಂದು ಹೇಳುತ್ತಾರೆ. ಈ ಬಂಡೆಯು ವರ್ಷದಿಂದ ವರ್ಷಕ್ಕೆ ಕಿರಿದಾಗುತ್ತಾ ಹೋಗುವುದು ಇಲ್ಲಿನ ಇನ್ನೊಂದು ವೈಚಿತ್ರ್ಯ. ಶ್ರೀ ಕ್ಷೇತ್ರದಲ್ಲಿ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಕಾರ್ಕಳದ ಶ್ರೀ ಲಲಿತಾ ಕಲಾವೃಂದದಿಂದ ಚಂದ್ರವಳಿ ವಿಲಾಸ ಎಂಬ ಯಕ್ಷಗಾನ ಕಥಾಪ್ರಸಂಗವನ್ನು ಪ್ರದರ್ಶಿಸಲಾಯಿತು. ಶ್ರೀ ಕ್ಷೇತ್ರದಲ್ಲಿ ಶ್ರೀದೇವಿಗೆ ಮಹಾಪೂಜೆ ನೆರವೇರಿಸಿದ ಬಳಿಕ ಕನ್ನಿಕಾ ಪೂಜೆಯನ್ನ ನಡೆಸಲಾಯಿತು. ಭಕ್ತಿಯಿಂದ ತನ್ನನ್ನು ಆರಾಧಿಸಿದ ಭಕ್ತರ ಸರ್ವಾಭೀಷ್ಟಗಳನ್ನು ಸದಾ ನೆರವೇರಿಸಿದ ಶ್ರೀ ಮೂಕಾಂಬಿಕೆ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.